ತುಳುನಾಡಿನ ಸೂರ್ಯಚಂದ್ರ ಚಿಹ್ನೆ ಮೂಡಬಿದ್ರೆ ಲಡಾಖ್, ಕರ್ನಾಟಕ ಟು ಕಾಶ್ಮೀರ, ಮಿಸ್ಟರ್ ರೈಡರ್ ಬೆದ್ರಾ ಹೀಗೆ ಸಂಪರ್ಕ ವಿವರ ಹೊತ್ತ ನಾಮಫಲಕದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯಿಂದ ಕಾಶ್ಮೀರಕ್ಕೆ ಸೈಕಲ್ ಸವಾರಿ ಮಾಡಿದ ಪ್ರಾಂತೀಯ ಗ್ರಾಮಲಾಡಿಯ ಮೊಹಮ್ಮದ್ ಆರಿಫ್ ಇಂದು ಬೆಳಗ್ಗೆ ಮೂಡಬಿದ್ರೆ ತಲುಪಿದ್ರು. ಈ ವೇಳೆ ನಜೀಮಾ ಪ್ರಾಂತ್ಯದಲ್ಲಿ ಆರಿಫ್ ಅವರ ತಾಯಿ ಅವರನ್ನು ಸ್ವಾಗತಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಧಕ ಆರಿಫ್ ಅವರು ತನ್ನ ಸಾಧನೆ ಹಿಂದಿನ ಶ್ರಮ ಹಾಗೂ ತನ್ನ ಸಾಧನೆಯ ಹಿಂದೆ ಬೆಂಬಲವಾಗಿ ನಿಂತವರಿಗೆ ಧನ್ಯವಾದ ಸಲ್ಲಿಸಿದರು. ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ ಆಗಸ್ಟ್ 2 ಇತ್ತೆ 53 ಡೇಸ್ ಕಂಪ್ಲೀಟ್ ಅಂತೇಳಿ എനിക്ക് ಸಪೋರ್ಟ್ ಮಾಡ್ತೀನಿ. ಅವರು ಟೋಟಲ್ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ ಮುಗ್ತದೆ ಅಂತ ಮಸ್ತ್ ಜನ ಸಪೋರ್ಟ್ ಮಾಡ್ತೀರಿ. ಮಾತಾಗಲಿ ಥ್ಯಾಂಕ್ ಯು ಬಾಣಂದು ಭಾರಿ ಖುಷಿ ಆಗಲಿ. ಮಾತಾತು ಇತ್ತೆ ಊರಿಗೆ ಬರ್ತದೆ ಫೈನಲಿ ರೀಚ್ ಆಯ ಅಲ್ಹಮ್ದುಲಿಲ್ಲ ಅಂತ ರೀಚ್ ಅನುಭವ ಮಾತ್ರ ಮಸ್ತ್ ಎಡ್ಡೆ ಬಂದ ಜನಕ್ಲೇನು ಮೀಟ್ ಆವಲಿ ಅಂಚನೆ ನಮಕ್ ಒಂಜಿ ಅದು ಬಂದ ಒಂಜಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಪುಂಡು. ಅಂಚನೆ ಪಾತೆರ್ ದಕ್ಕಿಂದ ಪಾತೆರ್ದು ಮೂಲಿತ ನಮ್ಮ ಅಕ್ಕಲಿಂಚ ಗೊತ್ತಿಚ್ಚಿ ಅಂಡ್ ಅಕ್ಕಲ್ನ ರೆಸ್ಪೆಕ್ಟ್ ಅವಾರ್ಡ್ ಮತ್ತು ಎಡ್ಡೆ ಇನ್ಫ್ಲುಯೆನ್ಸ್ ಉದ್ದಾರ ಮಾಡ್ತೀವಿ. ನಾ ರೈಡ್ ಕಂಪ್ಲೀಟ್ ಆದಂಗೆ 125 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀವಿ. ಚಂದಿಗಢ ಬರ್ತೀವಿ ಟ್ರೈನ್ ಬರ್ತೀವಿ ಅಂಚದು ಭಾರಿ ದೇಶದ ಬಂಡ ಲೈಫ್ ಒಂದು ಅಚೀವ್ ಮಾಡ್ಕೊಡೋದಿತ್ತು. ಅಂದಲ್ಲ ಸೈಕಲ್ಡು ಹೋಗ್ತಂದು ಅಂಗಡಿ ಮೇನ್ ಸಪೋರ್ಟ್ ಆದಿತ್ತೆ ಪಪ್ಪ ಅಮ್ಮ ಒಬ್ಬ ಎಡ್ಡೆ ಸಪೋರ್ಟ್ ಮಾಡ್ತೀರಿ ಯಾರು ಇತ್ತಲ್ಲ.